ಪಾತೆರ್ಗ ತುಳುವರಿಪಾಕ ದುಬೈ ಯುಎಇ ಇದರ 10ನೇ ವರ್ಷದ ಗೌಜಿ ಗಮ್ಮತ್ತು ತುಳುನಾಡ ಗೊಬ್ಬುಲದ ಲೇಸ್ ಕಾರ್ಯಕ್ರಮವು ಮಾರ್ಚ್ 12ರಂದು ದುಬೈಯ ಕರಮದ ಜವೆಲ್ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಅಧ್ಯಕ್ಷರಾದ ಪ್ರೇಮ್ಜಿತ್ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಊರಿನಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಗೋಪಿ ಅಂಚನ್ ಕುಲಶೇಖರ, ಶ್ರೀಮತಿ ಯಶೋಧ, ಕಿರಣ್ ಕೊಯ್ಕುಡಿ ಇವರು ಭತ್ತವನ್ನು ತುಂಬಿಸಿದ ಕಳಸೆಯಲ್ಲಿ ನೆಟ್ಟಂತಹ ಕಲ್ಪವೃಕ್ಷದ ಕೊಂಬೆಯನ್ನ ಅರಳಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದ್ರು. ತುಳುನಾಡಿನ ಸಂಪ್ರದಾಯದಂತೆ ಬಂದಂತಹ ಅತಿಥಿಗಳಿಗೆ ಬೆಲ್ಲ ಮತ್ತು ನೀರು ಹಾಗೂ ತಾಂಬೂಲವನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು. ದುಬೈಯ ಖ್ಯಾತ ಯಕ್ಷಗಾನ ಕಲಾವಿದರು, ಯಕ್ಷಗುರುಗಳು ಕಿಶೋರ್ ಗಟ್ಟಿ ಹಾಗೂ ತುಳು ಪಾತೆರ್ಗ ತುಳುವರಿಪಾಕ ಕೂಟದ ಸ್ಥಾಪಕ ಸದಸ್ಯ, ತುಳು ಭಾಷಾ ಪ್ರೇಮಿ ಕಿರಣ್ ತುಳುವ ಕೊಯ್ಕುಡೆ ಇವರನ್ನ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನ ನೀಡಿ ಅಪ್ಪಿ ಭಾಷೆ ತುಳುವ ತುಡರೆಂಬ ಬಿರುದನ್ನ ಕೊಟ್ಟು ಸನ್ಮಾನಿಸಲಾಯಿತು. ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ 10 ಜನ ಸಾಧಕರುಗಳಾದ ಪ್ರಭಾಕರ್ ಶೆಟ್ಟಿ, ಬಾಲಕೃಷ್ಣ ಸಾಲ್ಯನ್, ಜೈನ್ ಶೆಟ್ಟಿ, ಎಂಎ ಮೂಳೂರು, ಹರೀಶ್ ಬಂಗೇರಾ, ಇರ್ಷಾದ್ ಮೂಡಬಿದ್ರಿ, ಮರಿನಾ ನರ್ಮಾ ಮೆನೇಜಸ್, ಅಶೋಕ್ ಬೈಲೂರು, ಡೋನಿ ಮತ್ತು ಆಶಾ ಕೊರೆಯ, ಜಶ್ಮಿತಾ ವಿವೇಕ್ ಅವರನ್ನ ಶಾಲು ಹೊದಿಸಿ ಸನ್ಮಾನ ಪತ್ರವನ್ನ ನೀಡಿ ಗೌರವಿಸಲಾಯಿತು. ಹಾಗೆಯೇ ತಂಡದ ಪ್ರಧಾನ ಕಾರ್ಯದರ್ಶಿಯಾದ ರಿತೇಶ್ ಅಂಚನ್ ಕುಲಶೇಖರ ಇವರಿಗೆ ಶಾಲು ಹೊದಿಸಿ ಸನ್ಮಾನ ಪತ್ರವನ್ನ ನೀಡಿ ಸನ್ಮಾನಿಸಲಾಯಿತು. 20 ವರ್ಷಗಳ ಕಾಲ ದುಬೈಯಲ್ಲಿ ನೆಲೆಸಿ ಹೆಚ್ಚಿನ ತುಳು ಕನ್ನಡ ಸಂಘಟನೆಗಳ ಹುಟ್ಟಿಗೆ ಕಾರಣವಾದ ದಿವಂಗತ ಉಮೇಶ್ ನಂತೂರು ಇವರಿಗೆ ಮರಣ ನಂತರ ನೆನಪಿನ ಓಲೆಯನ್ನ ಅವರನ್ನ ಸ್ಮರಿಸುವ ಸಲುವಾಗಿ ಅವರ ಮಗನಾದ ಅಮರ್ ನಂತೂರು ಅವರಿಗೆ ನೀಡಲಾಯಿತು. ತುಳುನಾಡಿನ ಆಟಗಳಾದ ಲಗೋರಿ, ಕಬಡ್ಡಿ, ಹಗ್ಗಜಗಾಟ, ಸೈಕಲ್ ಚಕ್ರ ಓಡಿಸುವುದು, ರಸಪ್ರಶ್ನೆ, ಹಾಸ್ಯ ಪ್ರಹಸನ, ಗೋಣಿಚೀಲ ಓಟ, ತೆಂಗಿನಕಾಯಿಯ ಅಂಕ ಹಾಗೂ ಮಕ್ಕಳಿಗೆ ಮಹಿಳೆಯರಿಗೆ ವಿಶೇಷ ಆಟಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚೆನ್ನದ ಮನೆ ಆಟ ಆಡುವುದರ ಮೂಲಕ ಡೋನಿ ಕೊರೆಯ ಮತ್ತು ಆಶಾ ಕೊರೆಯ ಅವರು ತುಳುನಾಡಿನ ಆಟಗಳಿಗೆ ಚಾಲನೆಯನ್ನ ನೀಡಿದ್ರು. ನೊವೆಲ್ ಡಿ ಅಲ್ಮಡಾ, ಅಮರ್ ನಂತೂರು, ಶೋಭಿತಾ ಪ್ರೇಮ್ಜಿತ್, ಅಶ್ವಿನಿ ಸತೀಶ್, ಜಶ್ಮಿತಾ ವಿವೇಕ್ ಆಟಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಮಧ್ಯಾಹ್ನದ ಊಟಕ್ಕೆ ತುಳುನಾಡಿನ ಕುಚ್ಚಲಕ್ಕಿ ಗಂಜಿ, ಕಡ್ಲೆ ಬಲ್ಲಿಯಾರ್, ಹುರುಳಿ ಚಟ್ನಿ, ಒಣಮೀನು, ಮಾವಿನಕಾಯಿ ತಲ್ಲಿ, ಪಾಯಸ ಖಾದ್ಯಗಳನ್ನು ಅಡಕೆಯ ಹಾಳೆಯ ಬಟ್ಟಲಿನಲ್ಲಿ ಬಡಿಸುವ ವ್ಯವಸ್ಥೆಯನ್ನ ಮಾಡಿದ್ದು ವಿಶೇಷವಾಗಿತ್ತು. ಆಟಗಳನ್ನು ಆಡಿ ವಿಜೇತರಾದ ತಂಡಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪದಕಗಳನ್ನು ನೀಡಿ ಗುರುತಿಸಲಾಯಿತು. ಕಾರ್ಯಕ್ರಮಕ್ಕೆ ಸಹಕರಿಸಿದ ಗಣ್ಯ ವ್ಯಕ್ತಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಪ್ರತಿ ವರ್ಷದಂತೆ ಸಹಾಯ ನಿಧಿಯನ್ನ ಸಮರ್ಪಿಸಲಾಯಿತು. ದುಬೈ ಉದ್ಯಮಿಗಳಾದ ಅಜ್ಮಲ್ ದುಬೈ, ಪ್ರಭಾಕರ್ ಶೆಟ್ಟಿ, ನೊವೆಲ್ ಅಲ್ಮಡಾ, ಸತೀಶ್ ಉಳ್ಳಾಲ್, ಸಂದೀಪ್ ಕೋಟ್ಯಾನ್, ಅಶೋಕ್ ಬೈಲೂರು, ಡೋನಿ ಕೊರೆಯ, ಆಶಾ ಕೊರೆಯ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿಯಾದ ರಿತೇಶ್ ಅಂಚನ್ ಕುಲಶೇಖರ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿ ನಿರೂಪಿಸಿ ಧನ್ಯವಾದ ಸಮರ್ಪಣೆ ಮಾಡಿದ್ರು. ಜೇಶ್ ಬಾಯರ್, ಪ್ರಶಾಂತ್ ನಾಯರ್, ವಿ4 ನ್ಯೂಸ್, ಯುಎಇ.